ರಾಮಕ್ಷತ್ರಿಯ ಸೇವಾ ಸಂಘ ಮಂಗಳೂರು ವತಿಯಿಂದ ನಗರದ ಪಾಲೆಮಾರ್ ಗಾರ್ಡನ್ನಲ್ಲಿ 2 ದಿನಗಳ ಕಾಲ ಆಯೋಜಿಸಿದ ಕ್ಷಾತ್ರ ಸಂಗಮ ರಾಮಕ್ಷತ್ರಿಯರ ಸಮಾವೇಶಕ್ಕೆ ಶನಿವಾರ ಚಾಲನೆ ದೊರಕಿತು. ಸಮಾರಂಭ ಉದ್ಘಾಟಿಸಿದ ಮಾಜಿ ಸಚಿವ, ಕಾರ್ಯಕ್ರಮದ ಪ್ರಧಾನ ಸಲಹೆಗಾರ ಕೃಷ್ಣ ಜೆ ಪಾಲೆಮಾರ್ ಮಾತನಾಡಿ, ಕ್ಷತ್ರಿಯ ಸಮಾಜವನ್ನು ಒಗ್ಗೂಡಿಸಲು ಈ ರೀತಿಯ ಸಮಾವೇಶವನ್ನು ಆಯೋಜಿಸಬೇಕು. ರಾಜ್ಯದಲ್ಲಿ 39 ಕ್ಷತ್ರಿಯ ಪಂಗಡಗಳಿದ್ದು ಇವುಗಳೆಲ್ಲ ಮುಂದಿನ ದಿನಗಳಲ್ಲಿ ಒಗ್ಗೂಡಬೇಕು. ಈ ನಿಟ್ಟಿನಲ್ಲಿ ಈ ರೀತಿಯ ಸಮಾವೇಶಗಳು ರಾಜ್ಯದ ಎಲ್ಲ ತಾಲೂಕುಗಳಲ್ಲಿ ನಡೆಯಬೇಕು. ಕ್ಷತ್ರಿಯರ ಒಗ್ಗಟ್ಟು ನಮ್ಮೆಲ್ಲರ ಕರ್ತವ್ಯ ಆಗಬೇಕು ಎಂದರು. ಅದು ವಿನೋದ್, ಇವು ಬೇರೆ ಬೇರೆ ಇಲಾಖೆಗಳಲ್ಲಿ ಇದ್ದಾರೆ. ಅಂಥ ಜನರನ್ನು ನಾವಿವತ್ತು ಹುಡುಕಿ ನಮ್ಮೊಟ್ಟಿಗೆ ಸೇರಿಸಿ, ನೀವು ನಮ್ಮವರು ಒಟ್ಟಿಗೆ ಸೇರೋಣ ಬನ್ನಿ ಅಂತ ಹೇಳಿ ಎಲ್ಲರ ಜನರೊಟ್ಟಿಗೆ ನಾವು ಬೆರೆಸುವಂಥ. ಯಾಕಂದರೆ ತುಂಬ ಅಧಿಕಾರಿಗಳು ನಮ್ಮಲ್ಲಿದ್ದಾರೆ, ದೊಡ್ಡವರಿದ್ದಾರೆ, ಭಾಳಷ್ಟು ದೊಡ್ಡ ದೊಡ್ಡ ಅಧಿಕಾರಿಗಳಿದ್ದಾರೆ. ಅವರು ಬರಲಿಕ್ಕೆ ಒಪ್ಪೋದಿಲ್ಲ. ಕಾರಣ ಅಂತೇಳಿದರೆ ನೀವು ಒಗ್ಗಟ್ಟಿಲ್ಲ, ನೀವು ಜೊತೆಯಲ್ಲಿ ಇರೋದಿಲ್ಲ. ಒಗ್ಗಟ್ಟಾಗಿದ್ದಾಗ ಮಾತ್ರ ಎಲ್ಲರೂ ನಮ್ಮೊಟ್ಟಿಗೆ ಇರ್ತಾರೆ. ಇವತ್ತು ನಾವು ಒಂದು ಜಾತಿಗೆ ಸೀಮಿತವಾಗಿರಬಾರ್ದು, ಎಲ್ಲರನ್ನೂ ಒಗ್ಗಟ್ಟಿನಿಂದ ಎಲ್ಲರೂ ಸಮಾಜ. ಇವತ್ತು ಜಾತಿ ಅಂತ ಹೇಳಿದರೆ ಖಾಲಿ ನಾವು ಒಗ್ಗಟ್ಟು ನಮ್ಮಲ್ಲಿ ಇರಬೇಕರ್ತೆ ಹೊರತು ಆ ಒಗ್ಗಟ್ಟಿನಿಂದ ಇನ್ನೊಬ್ಬರಿಗೆ ತೊಂದರೆ ಆಗುವಂಥ ರೀತಿ ಆಗಬಾರ್ದು ಯಾವಾಗಲೂ. ಇವತ್ತು ಬೇರೆ ಬೇರೆ ಜಾತಿಗಳು ಇರ್ಬೋದು, ಅವರೆಲ್ಲರೂ ನಮ್ಮವರೇ. ಮನುಕುಲ ಒಂದೇ, ಎಲ್ಲ ಜಾತಿಗಳು ಒಂದೇ. ಆದರೆ ನಾವು ನಮ್ಮಿಂದ ಯಾಕಂತ ಹೇಳಿದರೆ ಇವತ್ತು ಸಮಾಜಕ್ಕೆ ನಾವೇನಾದರೂ ಹುಟ್ಟಿದ ಮೇಲೆ ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ಕೊಡಬೇಕು, ಖಾಲಿ ಹುಟ್ಟೋದು ಸಾಯೋದಲ್ಲ. ಅದಕ್ಕಾಗಿ ಇವತ್ತು ನಮ್ಮ ಆಚಾರ ವಿಚಾರಗಳು ಇವತ್ತು ರಾಮತಾರಕ. ಸಾಮಾಜಿಕ ಕಾರ್ಯಕರ್ತ ಶ್ರೀಕಾಂತ್ ಶೆಟ್ಟಿ ಕಾರ್ಕಳ ದಿಕ್ಸೂಚಿ ಮಾತನಾಡಿ, ರಾಮ ಕ್ಷತ್ರಿಯ ಪರಾಕ್ರಮದ ಸಂಗಮ, ಹಲವು ಕಡೆ ಕೋಟೆಯನ್ನು ಕಟ್ಟಿದ್ದ ನಂಬಿಕಸ್ಥ ಸಮಾಜ. ಕ್ಷತ್ರಿಯತ್ವ ಅಂದರೆ ಜಾತಿಯಲ್ಲ, ಅದು ಮನೋಸ್ಥಿತಿ. ಸಂವಿಧಾನದ ಉಳಿವಿಗಾಗಿ ಕ್ಷತ್ರಿಯ ಸಮಾಜ ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡಬೇಕು ಎಂದರು. ಸಮಾಜಕ್ಕೊಂದು ಮೆಸೇಜ್ ಹೋಗ್ಬೇಕಲ್ವಾ? ಮಹಾಪುರುಷರ ತ್ಯಾಗ ಬಲಿದಾನ, ಯಾವ ಕಾರಣಕ್ಕಾಗಿ ಅವರು ಆ ರೀತಿಯ ತ್ಯಾಗವನ್ನು ಮಾಡಿದರು? ಬ್ರಿಟಿಷರ ಸೇವೆಯನ್ನು ಮಾಡಿಕೊಂಡು ಹುದ್ದೆಯನ್ನು ಅನುಭವಿಸಿಕೊಂಡು ಚೆನ್ನಾಗಿರ್ಬೋದಿತ್ತು. ಆದರೆ ನಮ್ಮ ಮೈಯಲ್ಲಿ ಹರಿತಾ ಇರುವಂಥ ರಕ್ತ ಏನು? ಹೆಸರಲ್ಲೇ ಬರಿತೀವಿ ರಾಮಕ್ಷತ್ರಿಯರು ಅಂತ ಹೇಳಿ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ತನ್ನ ಎಲ್ಲ ಗುಣವಿಶೇಷಗಳನ್ನು ವರ್ಣನೆ ಮಾಡ್ತಾ ಹೇಳ್ತಾನೆ, ಕ್ಷತ್ರಿಯರಲ್ಲಿ ನಾನು ರಾಮ, ಆಯುಧವನ್ನು ಹಿಡಿದ್ರೆ ನಾನು ರಾಮ ಅನ್ನುವಂಥ ಮಾತನ್ನು ಹೇಳ್ತಾನೆ. ಯಾಕಂದರೆ ರಾಮನಂತ ಪರಾಕ್ರಮಿ ಇನ್ನೊಬ್ಬ ಇಲ್ಲ. ಕೃತು ಹರಿಶಿಖರಿ ಕಂತು ಕವಿ ಹೃತ್ಯುನ್ಮುಖ ಜಗದರಂತುದ ಜಿತಹರಿ ದಂತಿ ದಂತ ದಂತುರ ದಶವದನ ದಮನ ಕುಶಲ ದಶಶತ ಭುಜಮುಖ ನೃಪತಿಕುಲ ರುಧಿರ ಸರಭರಿತ ಪೃಥುಧರ ತಟಾಕ ತರ್ಪಿತ ಪಿತೃಗ ಭೃಗುಪತಿ ಸುಗತಿ ವಿಹತಿ ಕರನತ ಪರುಡಿಶು ಪರೀಘ ಅಂತ ಹೇಳಿ ಆ ಮಹಾವೀರ ಗದ್ಯದಲ್ಲಿ ಶ್ರೀರಾಮನನ್ನು ವರ್ಣನೆ ಮಾಡಿದರು. ಆ ರೀತಿಯ ಪರಾಕ್ರಮಿ ಶ್ರೀರಾಮ. ಆಯುಧವನ್ನು ಹಿಡಿದ್ರೆ ಎಂಥ ಪರಾಕ್ರಮಿಯೋ ಅವನ ಚರಿತ್ರೆ ಅಷ್ಟೇ ಶುದ್ಧ, ಅಷ್ಟೇ ಪರಿಶುದ್ಧವಾದಂಥ ಚರಿತ್ರೆ. ರಾಮಕ್ಷತ್ರಿಯ ಸೇವಾ ಸಂಘದ ಅಧ್ಯಕ್ಷ ಮುರಳೀಧರ್ ಸಿಎಚ್ ಅಧ್ಯಕ್ಷತೆ ವಹಿಸಿದ್ದರು. ಉದ್ಯಮಿ ಯೋಗೀಶ್ ಕುಮಾರ್ ಜಪ್ಪು ಪ್ರಸ್ತಾವಿಸಿದರು. ಮುಖ್ಯ ಅತಿಥಿಗಳಾಗಿ ಅಬಕಾರಿ ಇಲಾಖೆಯ ಆರಕ್ಷಕ ವಿನೋದ್ ಕುಮಾರ್, ಕೋಸ್ಟಲ್ ಸೆಕ್ಯೂರಿಟಿ ಪೊಲೀಸ್ ಮಂಗಳೂರು ಇದರ ಪೊಲೀಸ್ ನಿರೀಕ್ಷಕ ಅನಂತ ಪದ್ಮನಾಭ, ಬಜಪೆ ಪೊಲೀಸ್ ಠಾಣೆ ಪೊಲೀಸ್ ನಿರೀಕ್ಷಕ ಸಂದೀಪ್ ಜಿಎನ್, ಕಾವೂರು ಪೊಲೀಸ್ ಠಾಣೆಯ ಪೊಲೀಸ್ ನಿರೀಕ್ಷಕ ರಾಘವೇಂದ್ರ ಎಂ ಬಂದೂರು, ದಕ್ಷಿಣ ಕನ್ನಡ ಜಿಲ್ಲಾ ರಾಮಕ್ಷತ್ರಿಯ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಸುರೇಶ್ ರಾವ್, ದುಬಾ ಸಂಘದ ದಿನೇಶ್ ಇದ್ದರು. ಸಂಘದ ಪದಾಧಿಕಾರಿಗಳಾದ ರವೀಂದ್ರ ಕೆ, ಜಯಕರ್ ಕೆ, ರವೀಂದ್ರ ರಾವ್, ದಿನೇಶ್ ಕುಮಾರ್ ಬೇಕಲ್, ಕೆ ತುಕಾರಾಮ, ಅಜಿತ್ ಕುಮಾರ್, ಶಿವಪ್ರಸಾದ್, ಚಂದ್ರಕಾಂತ್ ಟಿಕೆ, ಡಾಕ್ಟರ್ ವಿದ್ಯಾ ನಾಗರಾಜ್ ಮದ್ದೋಡಿ ಭಾಗವಹಿಸಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು. Digital Planet, one-stop store for all your IT, mobile and laptop, desktop, all-in-one PC, application software, accessories, mobile and accessories. You name it and we have it. We offer in-house sales and service for all your computer needs. Digital Planet, we offer the best rate on mobiles. Visit us today. Digital Planet, Brahma Samaj Complex, Navbharat Circle, Mangalore.